ಅದನ್ನೇ ಇಲ್ಲಿದ್ದು ಯೂನಿಕ್ ಕಲೆಕ್ಷನ್ ಅಂತ ಗೊತ್ತಾಗಿದೆ. ಓಕೆ ಓಕೆ, ತುಂಬಾ ಇಷ್ಟ ಇಲ್ಲಿದ್ದು ಸಾರೀಸ್ ಎಲ್ಲ. ಓಕೆ ಓಕೆ. ಫುಲ್ ಇದು ಕಾಂಚೀವರಂ ಸಿಲ್ಕ್. 10,000 ಇದ್ದು ಓಕೆ 1.5 ಲಕ್ಷವರೆಗೆ ಉಂಟು. 1.5 ಲಕ್ಷ ತನಕ ಸಾರಿ ಇದೆ. ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ನೀವು ಒಂಥರ ಕಾಂಚೀವರಂ ಸಿಲ್ಕ್ ಇದೆ. 14,000 ರುಪೀಸ್ನ ಸಾರಿ, ಪಿಂಕ್ ಜೊತೆಗೆ ಗೋಲ್ಡ್ ಕಾಂಬಿನೇಷನ್ ಇರುವಂತಹ ಸಾರಿ, ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹದ್ದು. ಇನ್ನೂ ಕಡಿಮೆಯ ಸಾರಿಗಳು ಬೇಕು ನನಗೆ, 7 to 10 ರೇಂಜಲ್ಲಿ ಬೇಕು. ಕೆಲವು ಸಿಂಪಲ್ ಫಂಕ್ಷನ್ಗಳಿಗೆ ಯೂಸ್ ಮಾಡುವಂತಹ ಸಾರಿಗಳು ಬೇಕು ಅಂತ ಹೇಳಿದ್ರೆ ಅದು ಕೂಡ ಕಾಂಚೀವರಂ ಸಿಲ್ಕ್ ಸಾರಿಗಳು ಇಲ್ಲಿ ಸಿಗತ್ತೆ. ಸಿಲ್ಕ್ ಅಲ್ಲಿ ಬರುತ್ತೆ, ಬಾಡಿ ಮಾತ್ರ ಕಾಟನ್ ಅಲ್ಲಿ ಬರುತ್ತೆ. ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ಸರ್, ಚೆನ್ನಾಗಿದೆ. ಇದು ಸ್ಟೈಲ್ ಇವಾಗ ಹೇಗೆ ಸ್ಟೈಲ್? ಓಕೆ. ಎಷ್ಟು ಸರ್ ಇದು ರೇಟ್ ಎಷ್ಟು ಹೇಳಿದ್ರಿ? 9,500 ರುಪೀಸ್ನ ಸಾರಿ, ತುಂಬಾನೇ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಸಾಫ್ಟ್ ಆಗಿರುವಂತಹ ಸಾರಿ, 16,000 ರೂಪಾಯಿನ ಸಾರಿ. ನೀವು ನೋಡ್ತಾ ಇರ್ಬೋದು ಈ ತರ ವೆರೈಟಿ ಇದೆ, ಯೆಲ್ಲೋ ಮತ್ತೆ ಗೋಲ್ಡ್ ಕಾಂಬಿನೇಷನ್ ನಲ್ಲಿ. ಈ ತರ ಎಷ್ಟು ಚೆನ್ನಾಗಿದೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಓಪನ್ ಮಾಡುವಾಗನೇ ಅದರ ಒಂದು ಅಂದ ಕಾಣಿಸ್ತಾ ಇದೆ. ಅಷ್ಟೇ ನೀವು ನೋಡ್ತಾ ಇರ್ಬೋದು. ಇದು ಯಾವ ತರ ಸರ್, ಹೇಗೆ? ಕಲ್ಯಾಣಿ ಕಾಟನ್. ಓಕೆ ಓಕೆ, ಕಲ್ಯಾಣಿ ಕಾಟನ್. ಓಕೆ, 990. ಓಕೆ. ಜೊತೆಗೆ ಈ ಒಂದು PSR ಸಿಲ್ಕ್ ನಲ್ಲಿ ನೀವು 5,000ಕ್ಕಿಂತ ಮೇಲ್ಪಟ್ಟು ಖರೀದಿ ಮಾಡಿದ್ರೆ ನಿಮಗೆ ಗಿಫ್ಟ್ ಸಿಗುತ್ತೆ ಅನ್ನುವಂತಹ ಮಾತನ್ನ ಮಾಲಕರು ಹೇಳಿದೆ. 1,300 ರುಪೀಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಆಗಿರುವಂತಹ ಚೂಡಿದಾರ್ ಮೆಟೀರಿಯಲ್. ಸ್ಟಿಚ್ ಮಾಡ್ಕೊಳ್ಬೇಕು ಆರಾಮ್ಸೆ ಆಗಿ, ಒಂದು ಫಂಕ್ಷನ್ ಎಲ್ಲ ನಾವು ಕ್ಯಾರಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. 1,30,000 ರೂಪಾಯಿನ ಸಾರಿಯಿಂದ ಹಿಡಿದು 800 ರೂಪಾಯಿನ ಸಾರಿ ತನಕ ಈ ಒಂದು PSR ಸಿಲ್ಕ್ ನಲ್ಲಿ ನಿಮಗೆ ಸಿಗುತ್ತೆ. ರೆಡ್ ಕಲರ್ ನಲ್ಲಿ ಒಂಥರ ಪಿಂಕ್ ಕೂಡ ಮಿಕ್ಸ್ ಬಂದಿದೆ, ಗೋಲ್ಡ್ ಕಾಂಬಿನೇಷನ್, ತುಂಬಾನೇ ಬ್ಯೂಟಿಫುಲ್ ಇದೆ. 1,18,000 ರೂಪಾಯಿಯ ಸಾರಿ. ಅದು ಚೆನ್ನಾಗಿದೆ, ಅಮ್ಮನೊಟ್ಟಿ ಬರುವಾಗ ಇಷ್ಟ ಆಗತ್ತೆ ನಿಮಗೆ ಸರ್. ವಾಟ್ ಎವರ್ ಸಾರೀಸ್ ಐ ಬಾಟ್ ಶಿ ಲೈಕ್ಡ್ ಇಟ್. ಓಕೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸುಳ್ಳು ಬಿಟ್ಟು ಸಿಟಿ ಕಡೆ ಬಂದಿದ್ದೇನೆ. ಅದಕ್ಕೆಲ್ಲ ಕಾರಣ ನೀವು, ನಿಮ್ಮ ಪ್ರೀತಿಯೇ ಕಾರಣ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಮಂಗಳೂರಿನ ಕದ್ರಿಯಲ್ಲಿರುವಂತಹ PSR ಸಿಲ್ಕ್ಸ್ನವರು ಕಳೆದ ತಿಂಗಳು ಸುಳ್ಳೆ ಹಾಗೂ ಪುತ್ತೂರಿನಲ್ಲಿ ಸಿಲ್ಕ್ ಸಾರಿ ಮೇಳವನ್ನ ಆಯೋಜನೆ ಮಾಡಿದ್ರು. ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇತ್ತಂತೆ, ಒಳ್ಳೆಯ ಪ್ರತಿಕ್ರಿಯೆ ಇತ್ತಂತೆ. ಹಾಗಾಗಿ ಇವಾಗ ಮನೆಗೆ ಬೇಕಾಗಿರುವಂತಹ ಸಾರಿಗಳ ಖರೀದಿಗೆ ಈ ಒಂದು PSR ಸಿಲ್ಕ್ಗೆ ಹುಡುಕಿಕೊಂಡು ಬರುವಂತಹ ಸಿಚುವೇಶನ್ ಕೂಡ ಒಂದು ಕ್ರಿಯೇಟ್ ಆಗಿದೆ ಅಂತೆ. ಹಾಗಾಗಿ ಇವತ್ತು ಮಾಲಕರು ಹೇಳಿದ್ರು, ನಾವು ಸ್ಟಾಲ್ಗಳನ್ನ ಜಾಸ್ತಿ ಅಲ್ಲಿ ಬಂದು ಹಾಕೋಕ್ಕಾಗೋದಿಲ್ಲ, ಹಾಗಾಗಿ ನಮ್ಮ ಮಂಗಳೂರಿನ ಕದ್ರಿಯಲ್ಲಿರುವಂತಹ ನಮ್ಮ PSR ಸಿಲ್ಕ್ಸ್ಗೆ ಬನ್ನಿ, ಇಲ್ಲಿರುವಂತಹ ಸಾರಿ ಕಲೆಕ್ಷನ್ಗಳನ್ನ ಜನರಿಗೆ ತೋರಿಸಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಇವರು ಮುಂಚೆ ಕಳೆದ 15 ವರ್ಷಗಳಿಂದ ಈ ಒಂದು ಮಂಗಳೂರಿನಲ್ಲಿ ಈ PSR ಸಿಲ್ಕ್ಸ್ ಅನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಜ್ಯೋತಿ ಸರ್ಕಲ್ ನಲ್ಲಿ. ಇದೀಗ ಹೊಸ ಬ್ರಾಂಚ್ ಅನ್ನ, ಅಂದ್ರೆ ಅಲ್ಲಿಂದ ಸ್ಥಳಾಂತರಗೊಂಡು ನೀವು ನೋಡ್ತಾ ಇರ್ಬೋದು, ಈ ಕದ್ರಿಯಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ನವರ ಕರೆಕ್ಟ್ ಮುಂಭಾಗ ಪಿಂಟೋ ಆರ್ಕೇಡ್ ನಲ್ಲಿ ಈ PSR ಸಿಲ್ಕ್ಸ್ ಅನ್ನುವಂತಹದ್ದು ಕಾರ್ಯನಿರ್ವಹಿಸ್ತಾ ಇದೆ. ನಿಮಗೆ ಕರೆಕ್ಟ್ ಕಾಣುತ್ತೆ, ಎಲ್ಲಾ ಕಡೆ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕಿದ್ದಾರೆ. ಹಾಗಾಗಿ ಈ ಒಂದು PSR ಸಿಲ್ಕ್ ನಲ್ಲಿ 15 ವರ್ಷ ಕಂಪ್ಲೀಟ್ ಆದಕ್ಕೆ ಸಿಲ್ಕ್ ಮೇಳವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬನ್ನಿ ಮೇಡಮ್, ಬಂದು ನಮ್ಮ ಸಂಸ್ಥೆಯ ಕ್ವಾಲಿಟಿ ಚೆಕ್ ಮಾಡಿ, ಜೊತೆಗೆ ಯಾವ ರೀತಿಯ ಸಾರಿಗಳು ಸಿಗುತ್ತೆ ಅನ್ನುವಂತಹ ರಿಯಾಲಿಟಿಯನ್ನ ಜನರಿಗೆ ಪರಿಚಯ ಮಾಡಿಕೊಡಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಸುಳ್ಯ ಅಥವಾ ಪುತ್ತೂರು ಕಡೆ ಬಂದಾಗ ಅವರು ಕಾಸ್ಟ್ಲಿ ಸಾರಿಗಳನ್ನ ತೆಗೆದುಕೊಂಡು ಬರೋದಿಕ್ಕೆ ಆಗೋದಿಲ್ಲ, ಸಿಂಪಲ್ ಆಗಿರುವಂತಹ ಸಾರಿಗಳನ್ನ ತೆಗೆದುಕೊಂಡು ಬರ್ತಾರೆ. ಹಾಗಾಗಿ ಈ ಒಂದು ಬ್ರಾಂಚ್ ಅಲ್ಲಿ ಉತ್ತಮ ರೀತಿಯ ಸಾರಿಗಳಿವೆ ಅನ್ನುವಂತಹ ಮಾತನ್ನ ಮಾಲಕರು ಹೇಳಿದ್ರು. ಹಾಗಾಗಿ ಇವತ್ತು ನಾನು ಮಂಗಳೂರಿಗೆ ಡೈರೆಕ್ಟ್ ಆಗಿ ಬಂದು ಈ ಒಂದು PSR ಸಿಲ್ಕ್ಸ್ ನಲ್ಲಿ ನಡೀತಿರುವಂತಹ ಸಿಲ್ಕ್ ಮೇಳ ಅಂದ್ರೆ ಸಾರಿಗಳನ್ನ ನಿಮಗೆ ತೋರಿಸಬೇಕು ಅನ್ನುವಂತಹ ಉದ್ದೇಶದಿಂದ ವಿಸಿಟ್ ಮಾಡಿದ್ದೇನೆ. ಬನ್ನಿ ಹಾಗಾದ್ರೆ ಒಳಗಡೆ ಹೋಗ್ತೀನಿ, ಸಂಪೂರ್ಣ ಕಲೆಕ್ಷನ್ ಗಳನ್ನ ತೋರಿಸ್ತೀನಿ, ಬನ್ನಿ.
ಈ ಒಂದು PSR ಸಿಲ್ಕ್ನಲ್ಲಿ ಮಾಲಕರು ಹೇಳ್ತಾ ಇದ್ರು, ಇಲ್ಲಿ ನಮಗೆ ಬ್ರೈಡಲಿಗೆ ಬೇಕಾಗಿರುವಂತಹ ಸಾರಿಗಳು 10,000 ಇಂದ 80,000 ತನಕ ಸಿಗುತ್ತೆ ಅನ್ನುವಂತಹ ಮಾತನ್ನ ನನ್ನ ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಕಾಂಚೀವರಂ ಸಿಲ್ಕ್ ಸಾರಿಗಳು. ನನ್ನೊಂದಿಗೆ ಇವಾಗ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಲ್ಲಿಯ ಸಿಬ್ಬಂದಿ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಸೌಖ್ಯ. ಓಕೆ, ಫುಲ್ ಇದು ಕಾಂಚೀವರಂ ಸಿಲ್ಕ್. ಕಾಂಜೀವರಂ ಸಿಲ್ಕ್ ನಿಮಗೆ 10,000 ಇದ್ದು ಓಕೆ 1.5 ಲಕ್ಷವರೆಗೆ ಉಂಟು. 1.5 ಲಕ್ಷ ತನಕ ಸಾರಿ ಇದೆ. ಸರಿ ಸರ್. ಓಕೆ, ಬರೀ ಮದುಮಗಳು ಅಂದ್ರೆ ಬ್ರೈಡ್ ಯಾರು ತಗೊಳ್ಬಹುದು, ಬಟ್ ಬ್ರೈಡ್ ಗಳು ಜಾಸ್ತಿ ಯೂಸ್ ಮಾಡ್ತಾರೆ. ತೋರಿಸಿ ಸರ್, ಯಾವ ರೀತಿಯ ಸಾರಿ, ಎಷ್ಟು ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ? ಪ್ಯೂರ್ ಕಂಚಿ. ಓಕೆ, ನೋಡ್ತಾ ಇರ್ಬೋದು, ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹದ್ದು. ಎಷ್ಟು? 31,000ಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸಾರಿ ಸಿಗತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಜೊತೆಗೆ ಅವರು ಫುಲ್ ನಿಮಗೆ ನೋಡ್ಬೋದು, ಫುಲ್ ಅದನ್ನ ಬಿಡಿಸಿ ತೋರಿಸ್ತಾರೆ. ಎಷ್ಟು ಮುದ್ದಾಗಿದೆ ಅಂತ ಹೇಳಿದ್ರೆ, ಮದುಮಗಳಂತೂ ಇಂತಹ ಸಾರಿಗಳನ್ನ ಉಟ್ಕೊಂಡು ಸ್ಟೇಜ್ ನಲ್ಲಿ ನಿಂತ್ಕೊಂಡಿದ್ರೆ ಮದುಮಗಳು ಮಾತ್ರ ಅಲ್ಲ, ನಿಮ್ಮ ಅಕ್ಕ ತಂಗಿ ಫ್ರೆಂಡ್ಸ್ ಯಾರು ಕೂಡ ಉಡ್ಬೋದು. ಬಟ್ ಅವ್ರು ಹೇಳ್ತಾ ಇರುವಂತಹದ್ದು ಬ್ರೈಡ್ ಜಾಸ್ತಿ ಇಂತಹ ಸಾರಿಗಳನ್ನ ಯೂಸ್ ಮಾಡ್ತಾರೆ ಅನ್ನುವಂತಹ ಮಾತನ್ನ. ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನಾನು, ಈ ಒಂದು PSR ಸಿಲ್ಕ್ ನಲ್ಲಿ ಒಂದು ಫ್ಯಾಷನ್ ಒಬ್ರು ಇವತ್ತು ನಾನ್ ತಗೊಂಡ್ರೆ ಆ ಫ್ಯಾಷನ್ ಇನ್ನೊಬ್ರಿಗೆ ರಿಪೀಟ್ ಆಗಲ್ಲ ಅನ್ನುವಂತಹ ಮಾತನ್ನ ಇಲ್ಲಿಯ ಮಾಲಕರು ಹೇಳಿರುವಂತಹದ್ದು. ಜೊತೆಗೆ ಕೊಯಮತ್ತೂರಿನ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಆಗಿ ಈ ಒಂದು PSR ಸಿಲ್ಕ್ಗೆ ಸಾರಿಗಳು ಬರ್ತದೆ. ತೋರಿಸಿ ಸರ್, ನೀವು ನೋಡ್ತಾ ಇರ್ಬೋದು ರೆಡ್ ಸಾರಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಸರ್? 1,18,000 ರೂಪಾಯಿಯ ಸಾರಿ. ತಗೊಳ್ಳುವಾಗನೇ ಮುಟ್ಟುವಾಗನೇ ಒಂಥರ ಕಾಸ್ಟ್ಲಿ ರಿಚ್ ಇರುವಂತಹ ಸಾರಿ ನೀವು ನೋಡ್ತಾ ಇರ್ಬೋದು. 1,18,000 ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಈ ಲೈಟಿಗೆ ಇಂತಹ ಸಾರಿ ನೀವು ನೋಡ್ತಾ ಇರ್ಬೋದು. ಎಲ್ಲಿಯೂ ಕೂಡ ಲೋಕಲ್ ಶಾಪ್ ನಲ್ಲಿ ಇಂತಹ ಸಾರಿಗಳು ಸಿಗೋದಿಲ್ಲ. ನಿಜವಾಗ್ಲೂ ನಾನು ಹೇಳ್ತೀನಿ, ಪಕ್ಕ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಪಕ್ಕ ಇದೆ. ನೀವು ಎಲ್ಲ ಪಲ್ಲುಗಳನ್ನ, ಬ್ಲೌಸ್ ಗಳನ್ನ ನೋಡ್ಬೋದು, ಜೊತೆಗೆ ಪಲ್ಲುಗಳನ್ನ ಸಹ ನೋಡ್ಬೋದು. ಬ್ಯೂಟಿಫುಲ್ ಆಗಿರುವಂತಹ ಸಾರಿ. ಇದು ಬ್ಲೌಸ್ ನೋಡ್ತಾ ಇರ್ಬೋದು. ಬ್ಲೌಸ್ ಇದು, ಜೊತೆಗೆ ಇದು ಪಲ್ಲು. ಓಕೆ, ಸಾರಿಯ ಬಾಡಿ ಎಷ್ಟು ಚೆನ್ನಾಗಿದೆ ನೋಡಿ. ಪಿಂಕ್ ಅಲ್ಲ ರೆಡ್ ಕಲರ್ ನಲ್ಲಿ ಒಂಥರ ಪಿಂಕ್ ಕೂಡ ಮಿಕ್ಸ್ ಬಂದಿದೆ, ಗೋಲ್ಡ್ ಕಾಂಬಿನೇಷನ್. ತುಂಬಾನೇ ಬ್ಯೂಟಿಫುಲ್ ಇದೆ. 1,18,000 ರೂಪಾಯಿಯ ಸಾರಿ PSR ಸಿಲ್ಕ್. ನೀವು ಕದ್ರಿಯ PSR ಸಿಲ್ಕ್ನ ಬ್ರಾಂಚ್ನಲ್ಲಿ ಈ ಒಂದು ಸಾರಿಗಳು ಸಿಗೋದು. ನೀವು ಡೈರೆಕ್ಟ್ ಆಗಿ ಬರಬೇಕು. ಯಾಕೆಂತ ಹೇಳಿದ್ರೆ, ನಿಮ್ಮ ಲೋಕಲ್ ಅಂದರೆ ಪುತ್ತೂರು, ಮಂಗಳೂರು ಕಡೆಯಲ್ಲಿ ಅವರು ಸ್ಟಾಲ್ ಹಾಕಿದ್ರು, ಆವಾಗ ಈ ರೀತಿಯ ಸಾರಿಗಳನ್ನು ಅವ್ರು ತಗೊಂಬಂದಿರಲಿಲ್ಲ. ಯಾಕೆಂತ ಹೇಳಿದ್ರೆ ಅದು ಡ್ಯಾಮೇಜ್ ಆಗುತ್ತೆ, ಅಥವಾ ಜನರುಗಳಿಗೆ ಅಂತಹ ಸಾರಿಗಳು ನಮಗೆ ಸಾರಿ ಮೇಳವನ್ನು ಮಾಡಿದಾಗ ಬೇಕಾಗಿರೋದಿಲ್ಲ. ಡೈರೆಕ್ಟ್ ಆಗಿ ನಮ್ಮ ಶಾಪಿಗೆ ಬನ್ನಿ, ನಮ್ಮ ಶಾಪಿನ ರಿಯಾಲಿಟಿ ಚೆಕ್ ಮಾಡಿ ಸಂಪೂರ್ಣವಾಗಿ ನೀವು ಫಿದಾ ಆಗ್ತೀರ ಅನ್ನುವಂತಹ ಮಾತನ್ನ ಮಾಲಕರು ಹೇಳಿದ್ದಾರೆ. ಸಿಲ್ವರ್ ಕಲರ್ ಅಲ್ಲ ಸರ್ ಇದು? ಸಿಲ್ವರ್ ಅಲ್ಲಿ. ಓಕೆ, ಫ್ಯಾಷನ್ ಇದೆ ಸರ್ ಇವಾಗ. ಇದು ಯಾವ ತರ ಫ್ಯಾಷನ್ ಇದೆ? ಓಕೆ, ನೋಡಿ ಡಿಫ್ರೆಂಟ್ ಆಗಿರುವಂತಹ ಸಾರಿ. ಎಷ್ಟು ರೇಟ್ ಸರ್ ಇದು? 53,000 ರೂಪಾಯಿಯ ಸಾರಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಗ್ರ್ಯಾಂಡ್ ಲುಕ್ ಇರುವಂತಹ ಸಾರಿ. ಸಿಂಪಲ್ ಆಗಿ, ನಿಮಗೆ ಸಿಂಪಲ್ ಬೇಕು, ನನಗೆ ತುಂಬ ಆಡಂಬರ ಬೇಡ, ಸಿಂಪಲ್ನ ಸಾರಿ ಬೇಕು, ಎಲ್ಲರೂ ಕೂಡ ನನ್ನನ್ನೇ ನೋಡಬೇಕು ಅಂತ ಉದ್ದೇಶ ಇದ್ದವರು ಇಂತಹ ಸಾರಿಗಳನ್ನ ಚೂಸ್ ಮಾಡ್ಬೋದು. ನೋಡಿ, ಫುಲ್ ಬಿಡಿಸಿ ತೋರಿಸ್ತಾರೆ ಅವರು ನಿಮಗೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸಿಲ್ವರ್ ಚೈನ್ಗಳನ್ನು ನೋಡುವ ಥರ ನಮಗೆ ಒಂಥರ ಲುಕ್ ಕಾಣಿಸ್ತಾ ಇದೆ. ತುಂಬಾ ಬ್ಯೂಟಿಫುಲ್ ಆಗಿರುವಂತಹದ್ದು. ಬ್ಲೌಸ್ ಅಂತೂ ನಾವು ಗ್ರ್ಯಾಂಡಾಗಿ ಹೊಲಿಸ್ಕೊಂಡ್ರೆ ಇಂತಹ ಸಾರಿಗಳನ್ನ ವೇರ್ ಮಾಡಿದ್ರೆ ನಿಜವಾಗ್ಲೂ ಮುದ್ದಾಗಿ ಕಾಣುವಂಥದ್ದು. ನೋಡಿ, ಇಲ್ಲಿ ಬ್ಲೌಸ್ ತೋರಿಸ್ತಾ ಇದ್ದಾರೆ. ಬ್ಲೌಸ್ ಕೂಡ ಅದರಲ್ಲೇ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಎಲ್ಲವೂ ಕೂಡ ನೀವು ನೋಡ್ತಾ ಇರ್ಬೋದು, ಈ ಥರ ಬ್ಲೌಸ್ ಬರುತ್ತೆ. ಜೊತೆಗೆ ಇದು ಪಲ್ಲು ಬರುತ್ತೆ. ಜೊತೆಗೆ ಇಲ್ಲಿ ಬಾಡಿ ಬರುತ್ತೆ. ಎಲ್ಲ ದೂರ ದೂರ ಒಂದೊಂದು ಫ್ಲವರ್ ಇರುವಂತಹ ಸಿಂಪಲ್ ಸಾರಿ. ನಮ್ಮ ಸಿಲ್ವರ್ ಕಲರ್ನಲ್ಲಿ ನನಗೆ ಯಾವುದೇ ಹೆವಿ ಕಲರ್ ಬೇಡ, ಸಿಂಪಲ್ ಸಾರಿ ಸಾಕು ಅನ್ನುವಂಥದ್ದು ಇಂಥನ ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು, ಪಿಂಕ್ ಕಲರ್ನಲ್ಲಿ ಒಂಥರ ಸಿಲ್ವರ್ ಲುಕ್ ಬಂದು 26,000 26,000 ರೂಪಾಯಿಯ ಸಾರಿ. ಎಷ್ಟು ಚೆನ್ನಾಗಿದೆ ನೋಡಿ. ಪಿಂಕ್ ಕಲರ್ನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಅವರು ಫುಲ್ ಬಿಡಿಸ್ತಾರೆ ನೋಡಿ. ಓಪನ್ ಮಾಡುವಾಗನೇ ಒಂಥರ ಹೆವಿ ಲುಕ್ ಕಾಣಿಸ್ತಾ ಇದೆ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ ಸಾರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೈಡ್ ಪಲ್ಲು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಜೊತೆಗೆ ಬಾಡಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇವಾಗಿನ ಟ್ರೆಂಡ್, ನಾನು ಬಂದು ಒಂದು ಹಾಫ್ ಆನ್ ಅವರ್ ಆಗ್ತಾ ಬಂತು ಈ ಒಂದು PSR ಸಿಲ್ಕ್ಸ್ಗೆ. ಜನರು ಬರ್ತಾನೇ ಇದ್ದಾರೆ, ಬಂದು ಸೆಲೆಕ್ಷನ್ ಮಾಡ್ತಾನೆ ಇದ್ದಾರೆ ಸಾರಿಗಳನ್ನು. ತುಂಬಾ ಮುದ್ದಾಗಿರುವಂಥ ಸಾರಿ. 26,000 ರೂಪಾಯಿನ ಸಾರಿ.